ಬೆಳಗು ಬಾಣಕ್ಕೆ ಮತ್ತೆ ಸ್ವಾಗತ. ಎಸ್ ಐವನ್ ಡಿಸೋಜ್ ಅವರೇ, ನನ್ನದು ಮಂಗಳೂರು ಕ್ಷೇತ್ರ ಅಂತ ಹೇಳ್ತೀರಿ. ಬಹಳಷ್ಟು ಜನ ರಾಜಕೀಯ ಪರಿಣತರು ಹೇಳುವಂತದ್ದು ಐವನ್ ಡಿಸೋಜ್ ಅವರು ತನ್ನ ಸೀಟನ್ನ ಗಟ್ಟಿ ಮಾಡ್ಕೊಳ್ತಾ ಇದ್ದಾರೆ ಮಂಗಳೂರು. ಸರಿ, ಸೊ ನೀವು ಮಂಗಳೂರು ದಕ್ಷಿಣದಲ್ಲಿ ಒಬ್ರು ಶಾಸಕರು ನಿಮ್ಮವರೇ ಇದ್ದಾರೆ. ನಾನು ಹಿಂದೆ ಕೂಡ ಚುನಾವಣೆಗೆ ಸ್ಪರ್ಧೆ ಮಾಡಿ ಸೋತಂತವನು, ಗೆಲ್ಲುವಂಥ ಸಂದರ್ಭಕ್ಕೆ ನಾನು ಕೆಲಸ ಮಾಡಿದ್ದೇನೆ. ಅವಕಾಶ ಆಗಲಿಲ್ಲ, ನನಗೆ ಟಿಕೆಟ್ ಕೊಡಲಿಲ್ಲ. ಏನೇ ಇದ್ರೂ ಕೂಡ ನನ್ನ ರಾಜಕಾರಣ, ಟಿಕೆಟಲ್ಲಿ MLAಗೆ ನಿಲ್ತೇನೋ MP ಗೆ ನಿಲ್ತೇನೋ ಅದು ಬೇರೆ ವಿಚಾರ. ಆದರೆ ನನ್ನ ರಾಜಕೀಯ ಕ್ಷೇತ್ರ ಏನಾದಿದ್ರೆ ಅದು ಮಂಗಳೂರು ದಕ್ಷಿಣ ಕನ್ನಡ. ಸೊ ಮಂಗಳೂರು ದಕ್ಷಿಣದ ಟಿಕೆಟ್ ಆಕಾಂಕ್ಷಿ ಹಾಗಾದ್ರೆ ಮುಂದಿನ ಚುನಾವಣೆ ಈಗ ಇಟ್ಸ್ ಟೂ ಅರ್ಲಿ ಟು ಸೇ. ಈಗ ಇನ್ನೂ 3 ವರ್ಷ ಆಡಳಿತ ಇದೆ ಸಿದ್ದರಾಮಯ್ಯ ನೇತೃತ್ವದ್ದು. ಟಿಕೆಟ್ ಕೊಡ್ತಾರೆ ಕೊಡೋದಿಲ್ಲ, ಅದು ಹೈಕಮಾಂಡ್ ಬಿಟ್ಟಿರ್ತಕ್ಕಂಥ ವಿಚಾರ. ಆದರೆ ನಮ್ಮ ಜನರಿಗೆ ಕೆಲಸ ಮಾಡುವಂಥದ್ದು ಏನಿದೆ ಅದು ನಮ್ಮ ಪರಿಮಿತಿ ಒಳಗೆ ಇಲ್ಲಿ ಹೋಗಿ ಮಾಡ್ಲಿಕ್ಕೆ ಬರೋದಿಲ್ಲ. ಐವನ್ ಡಿಸೋಜ್ ಅವರು JR ಲೋಬೋ ಅವರನ್ನ ಪ್ರತಿಸ್ಪರ್ಧಿ ಅಂತ ತಿಳ್ಕೊಂಡಿದ್ದಾರೆ, ನನ್ನ ಪಾರ್ಟಿಯವರು ಅಂತ ತಿಳ್ಕೊಂಡಿಲ್ಲ ಅನ್ನುವಂಥದ್ದಿದೆ. ಅದು ಜನರು ಹೇಳಬೇಕು ಅಷ್ಟೇ, ನಾನು ಅದನ್ನು ಹೇಳಲಿಕ್ಕೆ ತಯಾರೇ ಇಲ್ಲ. ಒಮ್ಮೆ ಚುನಾವಣೆಗೆ ನಿಂತು ಒಬ್ಬರಿಗೆ ಅವಕಾಶ ಕೊಟ್ಟ ಮೇಲೆ ಅದರ ಬಗ್ಗೆ ಮಾತಾಡೋ ಪ್ರಶ್ನೆ ಇಲ್ಲ. ನಮ್ಮ ಪಾರ್ಟಿ JR ಲೋಬೋ ಅವರು ಟಿಕೆಟ್ ಕೊಟ್ಟಿದೆ, ಅವ್ರು ಗೆದ್ದಿದ್ದಾರೆ, ಅವರು ಶಾಸಕರು, ಅವರ ಕೆಲಸವನ್ನು ಅವರು ಮಾಡ್ತಾರೆ. ನೀವು ಪ್ರತಿಸ್ಪರ್ಧಿ ಅಂತ ತಿಳ್ಕೊಂಡಿದ್ದೀರಿ ಅಂತ ಪ್ರಶ್ನೆ. ಅದು ನೀವು ತಿಳ್ಕೊಂಡ್ರೆ ನನ್ನ ಪ್ರತಿಸ್ಪರ್ಧಿ JR ಲೋಬೋ, ಅದು ನೀವು ತಿಳ್ಕೊಳ್ಬಹುದು, ನಾನೇನ್ ಮಾಡ್ಲಿಕ್ಕೆ ಬರೋದಿಲ್ಲ. ನಾನು ಯಾರನ್ನು ಪ್ರತಿಸ್ಪರ್ಧಿ ಅಂತ ಭಾವಿಸುವುದಿಲ್ಲ. ನಮ್ಮ ಪಕ್ಷದಲ್ಲಿ ಅಂತ ಪ್ರಶ್ನೆನೂ ಇಲ್ಲ. ನಾವು ಇಬ್ರು, ಅವ್ರು MLA ಇದ್ದಾರೆ, ನಾನು MLC ಇದ್ದೇನೆ, ಜಿಲ್ಲಾ ಉಸ್ತುವಾರಿ ಮಂತ್ರಿ ರಮನಾಥ್ ಇದ್ದಾರೆ, ನಾವು ಒಟ್ಟಿಗೆ ಸೇರಿ ಮಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಕಾಲಿಗೆ ಚಕ್ರ ಕಟ್ಟಿಕೊಂಡು ಓಡಾಡುವಂತದ್ದು ಐವನ್ ಡಿಸೋಜ ಅವರಿಗಿಂತ ನಾನು ಮೇಲೆ ಅಂತ ಆಗಬೇಕು. ಅದು ಸಾಧ್ಯನೇ ಆಗುದಿಲ್ಲ. ಈಗ ಸಾಧಾರಣವಾಗಿ MLA ಅವರೇ ಎಲ್ಲ ಕೆಲಸವನ್ನು ಮಾಡಬೇಕು, ಅದು ಅವರ ಕೆಲಸ, ಅವರು ಮಾಡ್ತಾರೆ. ನನ್ನ ಕೆಲಸ ನಾನು ಮಾಡ್ತೇನೆ, ಅದರಲ್ಲಿ ಪ್ರಶ್ನೆ ಇಲ್ಲ. ಒಟ್ಟಿಗೆ ನಮಗೆ ಮಂಗಳೂರು ನಗರ ಅಭಿವೃದ್ಧಿ ಆಗಬೇಕು, ಜನರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಬೇಕು, ಜನರ ಕಷ್ಟಗಳಿಗೆ ನಾವು ಮುಟ್ಟಬೇಕು ಅಂತ ಹೇಳುದೇ ನಮ್ಮ ಇಬ್ರು ಉದ್ದೇಶ, ಬಿಟ್ಟು ಬೇರೆ ಏನೂ ಇಲ್ಲ. ಸೊ ನೀವು ಆಗ್ಲೇ ಹೇಳಿದ್ರಿ ನಾನು ಮಂಗಳೂರು ದಕ್ಷಿಣವೇ ಆಯ್ಕೆ ಮಾಡ್ಕೊಂಡೆ, ನೀವು ಮಂಗಳೂರು ನಾರ್ತ್ ಆಯ್ಕೆ ಮಾಡ್ಕೊಳ್ಬೋದಿತ್ತು. ಸರಿ, ನನ್ನ ಮನೆ ಕ್ಷೇತ್ರ ಎಲ್ಲಿದೆ, ನನ್ನ ಮನೆ ಎಲ್ಲಿದೆ, ಅದನ್ನೇ ನಾನು ಆಯ್ಕೆ ಮಾಡಿಕೊಳ್ಬೇಕು. ನಾನು ಇವರಿಗೆ ಪ್ರತಿಸ್ಪರ್ಧೆ ಕೊಡ್ತಾ ಇದ್ದೀರಿ, ಇವರಿಗೆ ಸ್ಪರ್ಧೆ ಕೊಡ್ತಾ ಇದ್ದೀರಿ. ಮಂಗಳೂರಲ್ಲಿ ನಾನಿದ್ದು ನಾನು ಬೆಂಗಳೂರಲ್ಲಿ ಕೆಲಸ ಮಾಡ್ತೇನೆ ಅಂತ ಹೇಳಿದ್ರೆ ನೀವೇನ್ ಹೇಳ್ತೀರಿ? ನಿಮಗೆ ಅವಕಾಶ ಅದು ಕಾಟಾಚಾರಕ್ಕೆ ಮಾಡಿದ್ದೀರಿ ಅಂತ. ನೀವು ಎಲ್ಲಿ ಕೆಲಸ ಮಾಡಬೇಕು ಅಲ್ಲಿಯೇ ಕೆಲಸ ಮಾಡಬೇಕು. ಊರು ಬಿಟ್ಟು ಇನ್ನೊಂದು ಊರಿಗೆ ಕೆಲಸ ಮಾಡ್ಲಿಕ್ಕೆ ಅಲ್ಲಿ ಅವರು ಮಂಗಳೂರು ದಕ್ಷಿಣ ದೊಡ್ಡ ಊರು ಬಿಟ್ಟು ನನ್ನ ಕ್ಷೇತ್ರ ಮಂಗಳೂರು ದಕ್ಷಿಣದಲ್ಲಿ, ನಾನು ಇಲ್ಲಿ ನನ್ನ ಕಾರ್ಯಕ್ಷೇತ್ರ, ನಾನು ಕೆಲಸ ಮಾಡೋದು, ನನ್ನ ಮನೆ ಎಲ್ಲ ಇರುವಂತ. ಅದು ಬಿಟ್ಟು ನಿಮ್ಗೆ ನೀವು ಕೇಳೋ ಪ್ರಶ್ನೆ ಉದ್ದೇಶ ನನಗೆ ಅರ್ಥ ಆಗುದಿಲ್ಲ. ಯಾತಕ್ಕೋಸ್ಕರ ನೀವು ಸುರತ್ಕಲ್ ಹೋಗಿ, ಯಾಕೆಗೋಸ್ಕರ ನೀವು UT ಖಾದರ್ ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿ, ನೀವು ಯಾಕೆ ರಮನಾಥ್ ಭದ್ರ ಮಾಡ್ಕೊಳ್ತಾ ಇದ್ದೀರಿ ಮಂಗಳೂರು ದಕ್ಷಿಣಕ್ಕೆ, ಅವರಿಗಿಂತ ನಾನು ಬೆಟರ್ ಅಂತ ತೋರಿಸ್ಕೊಳ್ತಾ ಇದ್ದೀರಿ. ಒಂದು ಮಾತು ಹೇಳ ರಕ್ಷಿತ್, ಯಾರ ಸೀಟನ್ನು ಭದ್ರ ಮಾಡ್ಲಿಕ್ಕೆ ಆಗುದಿಲ್ಲ. ಅಂತಿಮ ತೀರ್ಮಾನ ಇರುವಂತದ್ದು ಜನರಲ್ಲಿ. ಜನರು ಏನು ತೀರ್ಮಾನ ಮಾಡ್ತಾರೆ ಅದೇ ಫೈನಲ್ ಹೊರತು ನಾವು ನಮ್ಮ ಪ್ರಯತ್ನ ಮಾಡಬಹುದು, ಕೆಲಸ ಮಾಡಬಹುದು, ವಿನಃ ಸೀಟುಗೆ ಇಡಬಹುದು, ತರುವುದು ಬಿಡುವುದು ಅದು ಜನರಿಗೆ ಬಿಟ್ಟದು. ಹಾಗಾಗಿ ಅದರ ಬಗ್ಗೆ ಅದೇ ಜನ ಹೇಳ್ತಾ ಇದ್ದಾರೆ, ಐವನ್ ಡಿಸೋಜ್ ಅವರು B.Pharm ಟ್ರೈ ಮಾಡ್ತಾ ಇದ್ರು, ಸಿಗ್ಲಿಲ್ಲ. ಆ ದ್ವೇಷವನ್ನ MLC ಆಗುವ ಮೂಲಕ ತೀರಿಸಿದ್ರು, ಈಗ ಅವರಿಗೆ ತೊಂದರೆಯನ್ನು ಕೊಡ್ತಾ ಇದ್ದಾರೆ. ಇಲ್ಲ, ಅದು ಸುಳ್ಳು. ನಾನು MLC ಆಗ್ಲಿಕ್ಕೆ JR ಲೋಬರು ಕೆಲಸ ಮಾಡಿದ್ದಾರೆ, ನಮಗೆ ಬೇಕಾದ ಎಲ್ಲರೂ ಪಾರ್ಟಿಯವರು ಕೆಲಸ ಮಾಡಿದ್ದಾರೆ. ಸುಮ್ಮನೆ ಅದೆಲ್ಲ ಏನೋ ನಿಮ್ಮಿಂದ ಹಾಗೆ ಏನಾದರೂ ಸಮಾಜಕ್ಕೆ ಕೆಟ್ಟ ಸಂದೇಶ ಹೋಗ್ಲಿ ಅಂತ ಇರಬಹುದೇ ವಿನಃ ನೀವು ಎದುರಾಳಿ ಅಂತ ತಿಳ್ಕೊಂಡಿದ್ದೀರಾ? ಇಲ್ಲ, ನಾನು ನಾನು ಎದುರಾಳಿ ಹೇಳಲಿಕ್ಕೆ, ನಾನು ಐ ಆಮ್ 31 years old ಇನ್ ಪಾಲಿಟಿಕ್ಸ್. ನಾನು 31 ವರ್ಷಗಳ ಕಾಲ ರಾಜಕಾರಣದಲ್ಲಿ ಇದ್ದೇನೆ, KPC ಸೆಕ್ರೆಟರಿ ಕೆಲಸ ಮಾಡಿದ್ದೇನೆ, ಪಾರ್ಟಿಯಲ್ಲಿ ಏಳು ಬೀಳುಗಳನ್ನು ಎಲ್ಲ ಕಂಡಿದ್ದೇನೆ. ಇದರ ಅರ್ಥ ಮಾಡಿಲ್ಲ ಅಂತ ಅಲ್ಲ, ಒಳ್ಳೇದು ಕೆಟ್ಟದ್ದು ಎಲ್ಲವನ್ನ ಕಂಡಿದ್ದೇನೆ. ಹಾಗಾಗಿ ನಾನು ಅವರಿಗೆ ಪ್ರತಿಸ್ಪರ್ಧಿ ಅಲ್ವೇ ಅಲ್ಲ. ನನ್ನ ಕೆಲಸ ಮಾಡುವಂತ ಚಿಂತನೆನೇ ಬೇರೆ, ನಾನು ಮಾಡುವಂತ ಅವರು 1 ಕೋಟಿ ತಂದ್ರೆ ನಾನು 5 ಕೋಟಿ ತರ್ತೀನಿ. ಜನಗಳೇ ನೀವೇ ಡಿಸೈಡ್ ಮಾಡಿ ಯಾರು ಬೆಟರ್ ಅಂತ, ಜನಗಳೇ ಡಿಸೈಡ್ ಮಾಡಿ. ಪರೋಕ್ಷವಾಗಿ ನೀವು ಆ ಸಂದೇಶವನ್ನು ಕೊಡ್ತಾ ಇದ್ದೀರಿ. ಅದು ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂದ್ರೆ MLA ಆದವರು ಆ ಕ್ಷೇತ್ರದ ಅಭಿವೃದ್ಧಿ ಕೆಲಸವನ್ನು ಮಾಡ್ತಾರೆ. ಎಲ್ಲ ದುಡ್ಡು ಅನುದಾನ MLA ಮುಖಾಂತರ ಮಾಡಬೇಕು, ಅದು ಅವರು ಮಾಡ್ತಾರೆ. ನನ್ನಿಂದ ಏನು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇದೆ? ಆಸ್ ಎನ್ MLC ಕಾನೂನುಗಳ ರಚನೆ ಇರ್ಬೋದು, ಜನರಿಗೆ ಹೆಚ್ಚು ಸವಲತ್ತುಗಳು ತಂದು ಕೊಡೋದು ಇರ್ಬೋದು, ಗ್ರ್ಯಾಂಟನ್ನು ಸರ್ಕಾರದಿಂದ ತಂದು ಕೊಡೋದು ಇರ್ಬೋದು. ಇವತ್ತು ಬಡವರಿಗೆ ಅನೇಕರಿಗೆ ಕ್ಯಾನ್ಸರ್ ರೋಗ, ನರರೋಗದಲ್ಲಿ ತಪಸ್ಸು ಮಾಡುವವರಿಗೆ 1 ಕೋಟಿಗಿಂತಲೂ ಮಿಕ್ಕ ದುಡ್ಡನ್ನು ಬಡವರಿಗೆ ಚಿಕಿತ್ಸೆ ಪಡೆಯುವರು ತಂದು ಕೊಟ್ಟಿದ್ದೇನೆ. ಅದರ ಅರ್ಥ ನನಗೆ ನನ್ನದೇ ಆದ ಜವಾಬ್ದಾರಿ. ನಾನು ಕ್ರಿಯೇಟಿವ್, ಉಳಿದವರಿಗಿಂತ ನಾನು ಕ್ರಿಯೇಟಿವ್, ನಾನು ಬೆಟರ್, ಈ ಸಂದೇಶವನ್ನು ಕೊಡ್ತಾ ಇದ್ದೀರಿ. ಅದು ನನ್ನಲ್ಲಿ ಆ ಶಕ್ತಿ ಇದ್ರೆ ಅದರ ಬಗ್ಗೆ ಮತ್ಸರ ಪಡುವಂತವನು ರಾಜಕಾರಣಿಗಳಾಗುದಿಲ್ಲ. ಯಾರು ಇನ್ನೊಬ್ಬನ ಬಗ್ಗೆ ಮತ್ಸರ ಪಡ್ತಾನೆ ಒಳ್ಳೆ ಗುಣದ ಬಗ್ಗೆ, ಅದಕ್ಕೆ ಏನು ಮಾಡ್ಲಿಕ್ಕೆ ಬರೋದಿಲ್ಲ. ನೀವು ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ನೀವು ನಿಮ್ಮ ಕಚೇರಿಯನ್ನು ತೆಗೆದ್ರಿ. ಬಹಳ ಜನ ಹೇಳ್ತಾರೆ ಐವನ್ ಡಿಸೋಜ್ ಅವರು ಬಹಳ ಚಾಣಾಕ್ಷರು, ಜನ ಬರೋದೇ ಅಲ್ಲಿಗೆ, ಅಲ್ಲೇ ಆಫೀಸನ್ನ ಮಾಡಿದ್ರು.
ಇದೆಲ್ಲ ಟಾಂಗ್ ಕೊಡುವಂತ ಕೆಲಸ, ಉಳಿದವರಿಗೆ ಟಾಂಗ್ ಕೊಡುವಂತ ಕೆಲಸ. ಇದು ನಿಮ್ಮ ತಿರುಗುಬಾಣದ ಒಂದು ಬಾಣ ಅಷ್ಟೇ. ನಾನೇನು ಹೇಳಿಕ್ ಬಯಸ್ತೇನೆ, ನಗರ ಪಾಲಿಕೆಯಲ್ಲಿ ಮಾಡಲಿ ಎಲ್ಲಿ ಮಾಡಲಿ, ಜನ ನಾವು ಕೆಲಸ ಮಾಡಿಕೊಟ್ರೆ ಮಾತ್ರ ಬರ್ತಾರೆ. ಇವತ್ತು ನಾನು ನೇಮಕ ಆಗಿ ಸುಮಾರು 1 ವರ್ಷ 9 ತಿಂಗಳಾಯಿತು. ನೀವು ಜನರ ಹತ್ರ ಕೇಳಿ, ನನ್ನ ಕಚೇರಿಗೆ ಹೋದವರಿಗೆ ನಾನು ಯಾವ ರೀತಿಯಲ್ಲಿ ಅವ್ರು ಟ್ರೀಟ್ ಮಾಡ್ತೇನೆ, ಯಾವ ರೀತಿ ಅವರ ಕೆಲಸ ಮಾಡ್ತೇನೆ. ನಿಮಗೆ ಬೇಕಾಗಿರೋದು ಜನರ ಕೆಲಸ ಮತ್ತು ಅವರ ಭಾವನೆಗಳಿಗೆ ಸ್ಪಂದನೆ ಮಾಡಿ ಅವರ ಕೆಲಸ ಮಾಡಿಕೊಡುವುದು ಹೊರತು ಕಚೇರಿ ನೋಡಿ ಯಾರಾದರೂ ಬರುವುದಿದ್ರೆ ಎಲ್ಲ ಕಡೆ ಎಲ್ಲರೂ ಕಚೇರಿ ಮಾಡ್ತಾಯಿದ್ರು, ಎಲ್ಲರದ್ದು ದುಡ್ಡಿದೆ ಕಚೇರಿ ಮಾಡ್ತಾಯಿದ್ರು. ಅದಕ್ಕೋಸ್ಕರ ಮಾಡಿಲ್ಲ, ಜನಸೇವೆ ನಿಜ ಅರ್ಥದಲ್ಲಿ ಮಾಡಿದ್ದೇನೆ. ಇವತ್ತು ನನ್ನ ಕಚೇರಿ ಯಾರು ಬರ್ತಾನೆ ಅವನು ದುಃಖಪಟ್ಟು ಹೋಗುವುದಿಲ್ಲ. ಏನಾದರೂ ಮಾಡಿದ ಬಹಳ ಜನ ಹೇಳುವಂಥದ್ದು ಅದನ್ನೇ. ಐವನ್ ಡಿಸೋಜ ಅವರು ಎಲ್ಲಿ ಐವನ್ ಡಿಸೋಜ ಅವರ ಅಬ್ಬರದಲ್ಲಿ ಲೋಬೋ ಅವರು ಕಾಣಿಸ್ತಾ ಇಲ್ಲ. ಅದು ನೀವು ಲೋಬೋ ಅವರು ಕಾಣಿಸ್ತಾ ಇಲ್ಲ. ಐವನ್ ಡಿಸೋಜ ಅವರ ಅಬ್ಬರದಲ್ಲಿ ಲೋಬೋ ಅವರು ಕಾಣಿಸ್ತಾ ಇಲ್ಲ. ಲೋಬೋ ಅವರ ಕೆಲಸ ಮಾಡ್ತಾರೆ. ಅವರು ನಮ್ಮ ಹಿರಿಯರು, ಶಾಸಕರು. ಅವರ ಕೆಲಸ ಅವರು ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ. ನಿಮ್ಮ ಸ್ಪೀಡು, ನಿಮ್ಮ ಕ್ರಿಯೇಟಿವ್ನೆಸ್ ಅವರನ್ನ ಸೈಡ್ ಲೈನ್ ಮಾಡ್ತಾ ಅವರು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ, ಜನಪರವಾಗಿ ಕೆಲಸ ಮಾಡ್ತಿದ್ದಾರೆ. ಈಸ್ ಆಲ್ಸೋ ಒನ್ ಆಫ್ ದ ಪಾಪ್ಯುಲರ್ MLA ಸೋ ಫಾರ್. ಜನರ ಸ್ಪಂದನೆಗಳನ್ನು ಅವರು ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಏನು ನಿಮಗೆ ಇಬ್ಬರಿಗೆ ಮುಸುಕಿನ ಗುದ್ದಾಟ ಇದೆಯಾ? ಡೈರೆಕ್ಟ್ ಕ್ವಶನ್ ನಾನು ಕೇಳುವಂತದ್ದು, ಮುಸುಕಿನ ಗುದ್ದಾಟ ಇದೆ. ನಾನು ಮತ್ತು ಲೋಬೋರ್ ಅವರು ಹೇಗಿದ್ದೇವೆ ಹೇಳಿ, ಲೋಬೋರ್ ಹತ್ರ ಕೇಳಿದ್ರೆ ಗೊತ್ತಾಗ್ತದೆ. ನಾನೀಗ ನನ್ನ ಹತ್ರ ಕೇಳಿದ್ರಿ, ನೀವು ನನ್ನ ಹತ್ರ ಕೇಳಿದ್ರಿ, ಅದೇ ರೀತಿ ಇದೇ ವೇದಿಕೆ ಲೋಬೋರ್ ಅವ್ರನ್ನ ಕೇಳಿ ನಿಮ್ಗೆ ಐವನಲ್ಲಿ ಮಾಡಿ ಆವಾಗ ನಿಮ್ಮ ಆನ್ಸರ್ ಏನು ಬರ್ತದೆ. ನಾನೀಗ ಹೇಳಿಕ್ ಬಯಸ್ತೇನೆ, ವಿ ಆರ್ ವೆರಿ ಫ್ರೆಂಡ್ಲಿ. ನಾವು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಇವತ್ತಿನವರೆಗೂ ನನಗೂ ಅವರಿಗೂ ಒಂದೇ ಒಂದು ಮಾತಿನಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದದಿಲ್ಲ. ನಾನು ಒಂದು ವಿದ್ಯಮಾನವನ್ನು ಹೇಳ್ತೇನೆ. ಒಂದು ಕಾರ್ಯಕ್ರಮದಲ್ಲಿ ಐವನ್ ಡಿಸೋಜ ಇರ್ತಾರೆ. ಆ ಸಂದರ್ಭದಲ್ಲಿ JR ಲೋಬೋ ಅವರು ಆ ಕಾರ್ಯಕ್ರಮಕ್ಕೆ ಸ್ವಲ್ಪ ತಡವಾಗಿ ಬರ್ತಾರೆ. ಐವನ್ ಡಿಸೋಜ ಅವರ ಕಾರ್ಯಕ್ರಮದಿಂದ ಹೊರಗೆ ಹೋಗ್ತಾರೆ. ಬಹಳಷ್ಟು ಸಂದರ್ಭದಲ್ಲಿ ಇದು ರಿಪೀಟ್ ಆಗ್ತಾ ಇದೆ. ಇದರ ಅರ್ಥ ಏನು ಅಂತ ನಮಗಂತ ಅರ್ಥ ಆಗ್ತಾ ಇದೆ. ಇಂಥದ್ದು ಘಟನೆಗಳು ಆಗೇ ಇಲ್ಲ. ಪ್ರತಿಯೊಬ್ಬರು ಕೂಡ ತನ್ನ ಕೆಲಸದ ಒತ್ತಡ ಇರ್ತದೆ. ಒಂದು ಪ್ರೋಗ್ರಾಮಿಗೆ ಒಬ್ಬ MLA ಬಂದ್ರು ಅಂದ ಕೂಡಲೇ ಒಬ್ಬ MLC ಹೋಗ್ತಾರೆ. ಅದೇ ಮೊಯ್ದೀನ್ ಬಾವ ಬಂದ್ರೆ ಐವನ್ ಡಿಸೋಜ ಹೋಗೋದಿಲ್ಲ. JR ಲೋಬೋ ಬಂದ್ರೆ ಮಾತ್ರ ಐವನ್ ಡಿಸೋಜ ಹೊರಗಡೆ ಹೋಗ್ತಾರೆ. ಐವನ್ ಡಿಸೋಜ ಬಂದ್ರೆ JR ಲೋಬೋ ಹೊರಗಡೆ, MLC ಬಂದ್ರೆ MLA ಹೋಗ್ತಾರೆ. ನಮ್ಗೆ ಏನಾಗ್ತದೆ, ಕೆಲವೊಮ್ಮೆ ಅವ್ರು ಹೋಗುವಲ್ಲಿ ನಾನು ಹೋಗಿರ್ತೇನೆ. ಎಲ್ಲಾ ಕಾರ್ಯಕ್ರಮಗಳಿಗೂ ಕೂಡ, ಸರ್ಕಾರಿ ಕಾರ್ಯಕ್ರಮಗಳಿಗೆ ನಾನು ಹೋಗ್ಬೇಕು, ಅವರು ಹೋಗ್ಬೇಕು. ಕರೆದಾಗ ಕೆಲವೊಮ್ಮೆ ಏನಾಗ್ತದೆ, ನಾನು ಬಂದ ಕೂಡಲೇ ಅವರು ಹೋಗ್ತಾರೆ, ಅವರು ಬಂದ ಕೂಡಲೇ. ಅದರ ಅರ್ಥ ನಾವು ಮಾತಾಡಿ ಹೋಗಿರ್ತೇವೆ. ಹಾಗಾಗಿ ಅದು ಸುಳ್ಳು, ಅದು ಸತ್ಯಕ್ಕೆ ದೂರ. ರಾಜಕಾರಣದ ರೇಸ್ ನಲ್ಲಿ ನೀವು ಓವರ್ಟೇಕ್ ಮಾಡಿ ಹೋಗ್ತಾ ಇದ್ದೀರಿ ಬಹಳಷ್ಟು ಜನರನ್ನ. ನೀವು ಕೇಳುವಂತದ್ದು ನನಗೆ ಎಲ್ಲೋ ತಿರುಗುಬಾಣ ಆಗ್ತದೆ. ಈಗ ನನಗೆ ಓವರ್ಟೇಕ್ ಮಾಡ್ತಾರೆ ಅಂತ ನನಗೆ ಸುದ್ದಿ, ನೀವು ಹೇಳ್ತೀರಿ ನಾನು ಓವರ್ಟೇಕ್ ಮಾಡ್ತಾ ಇದ್ದೀರಿ. ಇದು ನನಗೆ ಒಂದು ಹೊಸ ಸುದ್ದಿ. ಇವತ್ತು ಗುಡ್ ಫ್ರೈಡೆಗೆ ಇದೊಂದು ಹೊಸ ಸುದ್ದಿ. ಹಾಗಾಗಿ ಈ ವಿಷಯ ಹೌದು ಅಂತಾದ್ರೆ ಅದು ನಾನು ಸ್ವೀಕಾರ ಮಾಡ್ತೇನೆ. ನಾನು ಯಾರಿಗೂ ಓವರ್ಟೇಕ್ ಬಹಳ ಜನರ ಕಣ್ಣು ಕೆಂಪಾಗತ್ತ. ಐವನ್ ಡಿಸೋಜ ಅವರೇ, ಯಾರು ಕೆಲಸ ಮಾಡೋದಿಲ್ಲ ಅವರ ಕಣ್ಣು ಕೆಂಪು ಆಗಿ ಆಗ್ತದೆ. ಕೆಲವರು ಬರೇ ಟೀಕೆ ಮಾಡೋದಕ್ಕೋಸ್ಕರನೇ ಇರ್ತಾರೆ, ಕೆಲವರು ಕೆಲಸ ಮಾಡ್ತಾರೆ. ಕೆಲಸ ಮಾಡುವವರಿಗೆ ಟೀಕೆ ಆಗೋದಿಲ್ಲ. ನನಗೆ ಯಾರಿಗೆ ಕಣ್ಣು ಕೆಂಪು ಆಗ್ತದೆ ಅದು ನನಗೆ ಅದು ಬಿದ್ದು ಹೋಗಿಲ್ಲ. ಅದು ನನ್ನ ಕೆಲಸನೂ ಅಲ್ಲ. ನನ್ನ ಕೆಲಸ ಜನರ ಕೆಲಸ ಮಾಡೋದು, ಜನರ ಸೇವೆ ಮಾಡೋದು. ಐ ಹ್ಯಾವ್ ಟು ಪ್ರೂವ್ ದಟ್ ಐ ಆಮ್ ಎ ಬೆಸ್ಟ್ MLC ಇನ್ ದಕ್ಷಿಣ ಕನ್ನಡ. ಎಸ್, ಮತ್ತೊಂದು ವಿಚಾರ ಇದೆ. ಐವನ್ ಡಿಸೋಜ ಅವರು ಕೆಲಸದಿಂದ ಪ್ರಚಾರವನ್ನ ಪಡಿತಾರ ಅಥವಾ ಪ್ರಚಾರಕ್ಕಾಗಿಯೇ ಕೆಲಸ ಮಾಡ್ತಾರ? ಈಗ ನೀವು ಕಳೆದ 8 ತಿಂಗಳಿಂದ ನನ್ನ ಕೆಲಸವನ್ನು ನೋಡಿ. ಓಕೆ, ನಾನು MLC ಆಗೋ ಮುಂಚೆ ಅವನು ಏನು ಮಾಡಬಲ್ಲ ಅಂತ ನೀವು ಹೇಳಿರ್ಬೋದು. ಇವತ್ತು ವಿಧಾನಸೌಧದ ವಿಧಾನ ಪರಿಷತ್ತಿನ ರೆಕಾರ್ಡ್ಸ್ ಅನ್ನು ತೆಗೆದು ನೋಡಿ. ಪ್ರತಿ ವಿಧಾನ ಪರಿಷತ್ನಲ್ಲಿ ನಾನು ಜನರ ಕಷ್ಟ ಕಾರ್ಪಣ್ಯಗಳನ್ನು, ಈ ಭಾಗದ ಜನರ ಸಮಸ್ಯೆಗಳನ್ನು, ನನಗೆ ಏನು ಜವಾಬ್ದಾರಿ ಅದನ್ನು ಮಾಡಿದ್ದೇನೋ ಇಲ್ವೋ ಅಂತ ನೀವು ಜಡ್ಜ್ ಮಾಡಿ. ನಾನು ಪ್ರತಿ ಸಲ ಪ್ರೆಸ್ ಕಾನ್ಫರೆನ್ಸ್ ಕರೆದು ನಾನು ಎಷ್ಟು ಕೆಲಸ ಮಾಡಿದ್ದೇನೆ, ಏನು ಮಾಡಿದ್ದೇನೆ, ಜನರಿಗೋಸ್ಕರ ಏನು ಮಾಡಿದ್ದೇನೆ, ಕಾನೂನು ರಚನೆಯಲ್ಲಿ ನನ್ನ ಹಾಗಾಗಿ ನೀವು ನಾನು ಕೆಲಸ ಮಾಡಿದ್ದೇನೋ ಇಲ್ವೋ ಅಂತ ಹೇಳುವಂಥದ್ದು ಅದು ಜನರಿಗೆ ಬಿಡ್ತೇನೆ. ಅಲ್ಲೇ ಅಪಸ್ವರ ಇರುವಂತದ್ದು. ಒಂದು ಚೆಕ್ ವಿತರಣೆ ಮಾಡಬೇಕಾದ್ರೂ ಕೂಡ ಪ್ರಚಾರ ಪಡ್ಕೊಳ್ತಾರೆ. ನಾನಂತದ್ದು 10 ಕೊಡ್ತೀನಿ ದಿನಕ್ಕೆ ಅಂತ ಹೇಳಿದಂತ ಕಾಂಗ್ರೆಸ್ ನಾಯಕರು ನಿಮ್ಮ ಪಾರ್ಟಿಯಲ್ಲಿ ಇದ್ದಾರೆ. ಇರಬೇಕು. ಅವರಿಗೆ ಹಕ್ಕುವಾಗಿ ಅವರಿಗೆ MLA-ಗಳಿಗೆ ಮತ್ತು ಮಂತ್ರಿಗಳಿಗೆ ಆಟೋಮೆಟಿಕ್ ಅಧಿಕಾರಿಗಳು ತಂದು ಅವರ ಕೈಲಿ ಕೊಡ್ತಾರೆ. ಬಟ್ ನಾನು ತಂದು ಕೊಡುವಂತದ್ದು ಯಾರು ಕಷ್ಟದಲ್ಲಿದ್ದಾರೆ. ಪ್ರಚಾರಕ್ಕಾಗಿ ಕೆಲಸ ಮಾಡ್ತಾ ಇದ್ದೀರಾ ಅಂತ? ಕೆಲಸ ಮಾಡಿದವು ತಾನೆ, ಕೆಲಸ ಮಾಡಿ ಪ್ರಚಾರ ಪಡ್ಕೊಳ್ಳೋದು, ಪ್ರಚಾರಕ್ಕಾಗಿಯೇ ಕೆಲಸ ಮಾಡೋದು. ನಾನು ಕೆಲಸ ಮಾಡಿ ಕೊಟ್ಟದಕ್ಕೆ ನೀವು ಪ್ರಚಾರ ಕೊಟ್ಟಿರ್ತಾನೆ, ಇಲ್ಲಿ ನೀವು ಪ್ರಚಾರ ಕೊಡ್ತೀರೋ? ನಾನು ದುಡ್ಡು ಕೊಟ್ಟು ಪ್ರಚಾರ ತಗೊಳ್ಬೇಕು? ಕೆಲವರು ನಂತರ ಬಂದು ಕೇಳ್ತಾರೆ, ನಾನು ನಿಮ್ಮ ಚಾನಲ್ ಹಾಕ್ತೇನೆ, ನನಗೆ ದುಡ್ಡು ಕೊಡಿ ಅಂತ. ನಾನು ಕೊಟ್ಟದ್ದು ಇದೆ ಕೆಲವರಿಗೆ ಕೇಳಿದಾಗ. ಅದರ ಅರ್ಥ ಧರ್ಮಕ್ಕೆ ಪ್ರಚಾರ ಯಾರು ಕೊಡೋದಿಲ್ಲ. ಪ್ರಚಾರ ಕೊಡಬೇಕಾದ್ರೆ ಪ್ರತಿಯೊಬ್ಬ ಚಾನಲ್ನವನಾಗ್ಲಿ ಪತ್ರಿಕೆಯವ್ರಿಗೆ ಆಲೋಚನೆ ಮಾಡ್ತಾನೆ, ಇದೊಂದು ಕೆಲಸ ಮಾಡ್ತಾನೆ ಇಲ್ವೋ ಅಂತ. ಅದು ನಾನು ಹೇಳೋದಕ್ಕೆ ನೀವು ಅವ್ರ ಹತ್ರ ಪ್ರಚಾರ ಪ್ರಿಯರಲ್ಲ ಐವನ್ ಡಿಸೋಜ. ಪ್ರಚಾರ ಇಲ್ಲದೆ ಏನೂ ನಡೆಯುವುದಿಲ್ಲ. ಪ್ರಚಾರ ಇಲ್ಲದಿದ್ರೆ ನಿಮ್ಮ ಚಾನಲ್ಗಳು ಯಾರು ನೋಡ್ತಾರೆ? ಇವತ್ತು ನೀವು ನನ್ನನ್ನು ಕರೆದದ್ದು ಪ್ರಚಾರಕ್ಕಾಗಿನೇ.
ನಾನು ಪ್ರಚಾರ ನಂದು ಆಗ್ಲಿ ಅಂತಲೇ ನಾನು ಇಲ್ಲಿ ಬಂದಿದ್ದೇನೆ. ಪ್ರಚಾರ ಇಲ್ಲ, ಪ್ರಚಾರಗೋಸ್ಕರ ಅಲ್ಲ ಅಂತ ಹೇಳಿದ್ರೆ ನಾನು ಒಪ್ಪೋದಿಲ್ಲ. ಜನಾರ್ದನ ಪೂಜಾರಿ ಅವರು ಹೇಳಿದರು ದೇವರಿಗೂ ಪ್ರಚಾರ ಬೇಕು ಅಂತ. ಹಾಗಾಗಿ ಪ್ರಚಾರ ಬೇಡದೆ ಯಾರ ಕೆಲಸನೂ. ಸೊ ಇಲ್ಲಿ ಹಾಗಾದ್ರೆ ಒಂದು ಪ್ರಶ್ನೆ ಇದೆ, ನನಗೆ ಬಹಳ ದಿನದಿಂದ ಕೊರೈತಾ ಇದ್ದಂಥ ಪ್ರಶ್ನೆ. ನೀವು ಹೇಳಿದ್ರಿ ನಾನು ಮಂಗಳೂರು ದಕ್ಷಿಣವನ್ನ ಚೂಸ್ ಮಾಡಿದ ನನ್ನ ಮನೆ ಇದೆ ಅನ್ನೋ ಕಾರಣಕ್ಕಾಗಿ. ನಮಗೆ ಇದು ಪ್ರಶ್ನೆ ಇದ್ದಂಥದ್ದು ಐವನ್ ಡಿಸೋಜ ಅವರು ಸುಳ್ಯವನ್ನ ಸೆಲೆಕ್ಟ್ ಮಾಡ್ಬೋದಿತ್ತು. ಪಾರ್ಟಿ ಕಟ್ಟಬೇಕು ಅನ್ನುವಂತ ಒಳ್ಳೆ ಉದ್ದೇಶ ಐವನ್ ಡಿಸೋಜ ಅವರಿಗಿದ್ರೆ ಸುಳ್ಯವನ್ನು ಸುಳ್ಯಕ್ಕೆ ಕೂಡ ನನ್ನನ್ನು ನಾಮಿನೇಟ್ ಮಾಡಿದ್ದಾರೆ. ಸುಳ್ಯಕ್ಕೂ ನಾನು ಹೋಗ್ತೇನೆ. ಈಗ ಗ್ರಾಮ ಪಂಚಾಯತ್ ಇಲೆಕ್ಷನ್ ಇದೆ, ಎವ್ರಿ ಗ್ರಾಮಗಳಿಗೆ ಹೋಗ್ತಾ ಇದ್ದೇನೆ. ಎವ್ರಿ ಗ್ರಾಮಕ್ಕೆ ವಿಲೇಜ್ಗೆ ನಾನು ಅಧ್ಯಕ್ಷರ ಜೊತೆ ಮಾತಾಡಿದ್ದೇನೆ, ಟೂರ್ ಹಾಕೊಳ್ತಾ ಇದ್ದೇನೆ ಪಂಚಾಯತ್ ಇಲೆಕ್ಷನ್ಗೆ. ಅದೇ ಪ್ರಶ್ನೆ ಇರುವಂತದ್ದು ಪಾರ್ಟಿ ಕಟ್ಟಬೇಕು ಅನ್ನುವಂಥದ್ದು ಐವನ್ ಡಿಸೋಜ ಅವರ ಉದ್ದೇಶ ಅಲ್ಲ, ನಾನು ಬೆಳಿಬೇಕು ಅನ್ನುವಂಥದ್ದು ಐವನ್ ಡಿಸೋಜ. ಎಲ್ಲರೂ ಹಾಗೇನೆ ಪಾರ್ಟಿ ಜೊತೆ ನಾನು ಬೆಳಿಬೇಕು ಅಂತ. ನಾನು ಬೆಳೆಯದಿದ್ರೆ ಪಾರ್ಟಿಗೆ ಬೆಳಿಲಿಕ್ಕೆ ಸಾಧ್ಯ ಅಲ್ಲ. ನೀವೇ ಬೆಳಿಬೇಕು ಅಂತ ಹೇಳ್ತಾ ಇದ್ದೀರಿ, ಪಾರ್ಟಿಯ ಕಡೆ ಗಮನ ಹರಿಸ್ತಾ ಇಲ್ಲ ಅಂತ. ನಾನು ಬೆಳೆಯದಿದ್ರೆ ಪಾರ್ಟಿಗೆ ಬೆಳೆಯುತ್ತದೆ. ನಾನು ಕೆಲಸ ಮಾಡಿದ್ರೆ ಪಾರ್ಟಿಗೆ ಹೆಸರು ಬರ್ತದೆ. ಕಾಂಗ್ರೆಸ್ ಪಾರ್ಟಿನ ಮೆಂಬರ್ ನಾನು ಕೆಲಸ ಮಾಡಲಿಲ್ಲ ಅಂದ್ರೆ ಅವನು ಏನು ಕೆಲಸ ಮಾಡಲಿಲ್ಲ ಅಂದ್ರೆ ಕಾಂಗ್ರೆಸ್ ಕೆಲಸ ಮಾಡಲಿಲ್ಲ ಅಂತ ಅರ್ಥ. ಸಿದ್ದರಾಮಯ್ಯ ನಾಳೆ ಕೆಲಸ ಮಾಡದೇ ಇದ್ರೆ, ವಿಧಾನಸೌಧಕ್ಕೆ ಹೋಗದೇ ಇದ್ರೆ, ಸಿದ್ದರಾಮಯ್ಯ ಕೆಲಸ ಮಾಡಲಿಲ್ಲ ಅಲ್ಲ, ಕಾಂಗ್ರೆಸ್ ಪಾರ್ಟಿಗೆ ಬರ್ತದೆ. ಸೊ ಇಲ್ಲಿ ಸ್ಪಷ್ಟ ಇದೆ. ನಾನು ಕೇಳುವಂತದ್ದು, ಮಂಗಳೂರು ದಕ್ಷಿಣದಲ್ಲಿ ನೀವು ಯಾರಿಗೂ ಪ್ರತಿಸ್ಪರ್ಧಿ ಅಲ್ಲ, ನೀವು ನಿಮ್ಮ ಕೆಲಸವನ್ನು ಮಾಡ್ತಾ ಇದ್ದೀರಿ. ನನಗೆ ಯಾರು ಪ್ರತಿಸ್ಪರ್ಧಿ ಇಲ್ಲ. ಉಳಿದವರು ತಿಳ್ಕೊಂಡ್ರೆ ನಾನು ಪ್ರತಿಸ್ಪರ್ಧಿ, ಉಳಿದವರು ತಿಳ್ಕೊಂಡ್ರೆ ಅದು ಅವ್ರಿಗೆ ಬಿಟ್ಟದ್ದು. ನೀವು ಅವರ ತನಕ. ಎಸ್, ಐವನ್ ಡಿಸೋಜ ಅವರ ನಿಮ್ಮಲ್ಲಿ ಇನ್ನಷ್ಟು ಮಾತಾಡ್ತೇನೆ. ಅದಕ್ಕಿಂತ ಮೊದಲೊಂದು ಬ್ರೇಕ್ ಅನ್ನು ತೆಗೆದುಕೊಳ್ಳಬೇಕು. ತಿರುಗುಬಾಣ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿತು.